ಬಾಂಧವ್ಯಗಳ ಶಾರೀರಿಕ ಆರೋಗ್ಯ ಮಾನಸಿಕ ನೆಮ್ಮದಿಯಿಂದ ದೇವರನ್ನು ಹಂಚಿಕೊಟ್ಟು ಇಂಚಿನ ಎಲ್ಲ ಮಿತ್ರಗಳ ಹೆಡ್ಡರಿಂದ ಸತ್ಕರ್ಮಗಳನ್ನು ಯೋಗ್ಯತೆಯನ್ನು ದೇವರನ್ನು ಹಂಚಿಕೊಟ್ಟು ಎಡ್ಡರಿಂದ ಕೊರಡೆ ಸುಖ ಶಾಂತಿ ನೆಮ್ಮದಿ ಜೀವನ ಸಕಲ ಸಂಪತ್ತು ಆಯುಷ್ಯ ಆರೋಗ್ಯ ಮಾನಸಿಕ ನೆಮ್ಮದಿಯಿಂದ ದೇವರನ್ನು ಹಂಚಿಕೊಟ್ಟು ಮುಖ್ಯವಾಗಿ ಶಾರೀರಿಕ ಆರೋಗ್ಯ ಮಾನಸಿಕ ನೆಮ್ಮದಿಯಿಂದ ದೇವರನ್ನು ಹಂಚಿಕೊಟ್ಟು ಅಗಲಿನ ಇನೋಳಿ ದೇವಂದ ಬೆಟ್ಟ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನಡ್ ಗೃಹರಕ್ಷಕ ದಳದ ವತಿರ್ದು ಸ್ವಚ್ಛತಾ ಶ್ರಮದಾನ ಬಿಲ್ವಪತ್ರೆ ದೈ ನಡಪನ ಕಾರ್ಯಕ್ರಮನು ಐತಾರ್ ನಡಪಾಯಿರು. ಈ ಬರ್ತು ಪಾತೆರ್ನ ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ ದುಂಬುಲ ದೇವಸ್ಥಾನದ ಪರಿಸರ ಸ್ವಚ್ಛತಾ ಬೇಲೆ ನಡಪಾದಿತದು ಇತ್ತೆ ಸ್ವಚ್ಛತೆದ ಒಟ್ಟಿಗೆ ಶಿವದೇವರಿಗೆ ಇಷ್ಟವಾಯಿನ ಬಿಲ್ವಪತ್ರದ ದೈಕ್ಲೆ ನಡಪನ ಮೂಲಕ ದೇವರನ ಸೇವೆ ಮಲ್ತೊಂದುಲ್ಲ ದುಂಬಗ್ಲ ಅವಕಾಶ ತಿಕ್ಕಿನಪಗ ನನಲಾತು ಸೇವೆ ಸಂದಾವಪಂಡ ತಿಳಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ವತಿಯಿಂದ 3-4 ವರ್ಷಗಳ ಹಿಂದೆ ಈ ದೇವಸ್ಥಾನ ಬ್ರಹ್ಮಕಲಶ ಆಗುವ ಮೊದಲು ನಾವು ಗೃಹರಕ್ಷಕರು ಬಂದು ಒಂದು ಸ್ವಚ್ಛತಾ ಅಭಿಯಾನ ಮತ್ತು ಶ್ರಮದಾನವನ್ನು ಮಾಡಿದ್ವಿ ಒಂದು ಅರ್ಧ ದಿವಸ. ಸೋಮನಾಥೇಶ್ವರನ ಕೃಪೆ ನಮಗೆ ಯಾವತ್ತೂ ಇದೆ ಇರಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ಮಗದೊಮ್ಮೆ ಇವತ್ತು ಈ ಕ್ಷೇತ್ರಕ್ಕೆ ನಾವು ಬಂದು ಈ ಕ್ಷೇತ್ರದಲ್ಲಿ ಒಂದು ಬಿಲ್ವಪತ್ರೆ ವನ ಅಂತ ಹೇಳುವ ಒಂದು ಬಿಲ್ವಪತ್ರೆ ಗಿಡವನ್ನು ನೆಟ್ಟು ನಮ್ಮ ಆತ್ಮೀಯರಾದಂತಹ ಮಾಧವ ಉಳ್ಳಾಳ್ ಅವರ ನೇತೃತ್ವದಲ್ಲಿ ಒಂದು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ವಪತ್ರೆ ಗಿಡವನ್ನು ನೆಟ್ಟು ಸೋಮನಾಥೇಶ್ವರನ ಆಶೀರ್ವಾದವನ್ನು ನಮ್ಮ ಜಿಲ್ಲೆಯ ಜನರಿಗೆ ನಮಗೆಲ್ಲರಿಗೂ ಸಿಗುವಲ್ಲಿ ಎನ್ನುವ ಸ್ವಾರ್ಥದ ಉದ್ದೇಶದಿಂದ ಇವತ್ತು ಬಂದಿದ್ದೇವೆ. ಸಾಮಾಜಿಕ ಕಳಕಳಿಯಿಂದ ಬದ್ಧತೆಯಿಂದ ಕೆಲಸ ಮಾಡುವ ನಿಷ್ಕಾಮ ಸೇವೆಯೇ ಪರಮ ಗುರಿ ಎನ್ನುವ ಉದ್ದೇಶದಿಂದ ಪಾರಮಾರ್ಥಿಕ ಸತ್ಯವನ್ನು ಪಡೆಯುವ ಉದ್ದೇಶದಿಂದ ಕೆಲಸ ಮಾಡುವ ನಮ್ಮೆಲ್ಲ ಗೃಹರಕ್ಷಕರ ತಂಡ ಉಳ್ಳಾಳ ಘಟಕಾಧಿಕಾರಿ ಭಾಸ್ಕರ್, ಸುನೀಲ್ ಹಾಗೂ ಎಲ್ಲರೂ ನಾವು ಬಂದಿದ್ದೇವೆ. ಈ ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಶ್ವರರು ಸದಸ್ಯರು ನಮಗೊಂದು
ದೇವರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಮುಂದೆಯೂ ಸಹ ನಾವು ಈ ಸೋಮನಾಥೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ನೀಡುತ್ತಿರುವ ಅನ್ನುವ ಭರವಸೆಯೊಂದಿಗೆ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಶ್ರೀ ಚಂದ್ರಹಾಸ್ ಪೂಂಜಾ ಪಾತ್ರರೊಂದು ಈ ದೇವಸ್ಥಾನದ ಸೇವಾ ಸಂದಾಯರ ಬೇತೆ ಬೇತೆ ಸಂಘ ಸಂಸ್ಥೆಯ ಸದಸ್ಯರು ಬರದುಪ್ಪಿರು 3 ವರ್ಷಲಿರುದು ದುಂಬುಲ ಗೃಹ ರಕ್ಷಕ ದಳದ ಕ್ಲಬ್ ಆತದು ಶ್ರಮದಾನ ನಡಪಾದಿತದು ಇತ್ತೆ 2ನೇ ಸರ್ತಿ ಬತ್ತಿನವು ಖುಷಿ ಆತಂಡು ದುಂಬಗ್ಲ ಅಗತ್ಯ ಸಹಕಾರ ಕೊರ್ಪನ ಮೂಲಕ ದೇವಸ್ಥಾನದ ಅಭಿವೃದ್ಧಿಡು ಕೈ ಜೋಡಾವಡು ಪಣದ ಕೇನೊಂಡಿರು. ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್, ರಾಕೇಶ್, ದೇವಸ್ಥಾನದ ಕಾರ್ಯದರ್ಶಿ ಶ್ರೀನಿವಾಸ್ ಇನೋಳಿ, ಟ್ರಸ್ಟಿಲು ಗೋಪಾಲ್ ಶೆಟ್ಟಿ ಬಾರ್ಲಾ, ಪ್ರಭಾಕರ್ ನಾಯಕ್, ಸೇವಾ ಸಮಿತಿಯ ಸದಸ್ಯರು ಕಿರಣ್ ಶೆಟ್ಟಿ ಕಿಲ್ಲೂರು ಲಕ್ಕೆ, ಗೋಪಾಲ್ ಕೋರಿಯಾ, ಸಂದೇಶ್ ಪೊರ್ಸೋಟ, ಪ್ರವೀಣ್, ಕರುಣಾಕರ್ ಶೆಟ್ಟಿ ದೇವರಗುಟ್ಟೆ, ಸುಜಿತ್ ಇನೋಳಿ, ಗೃಹ ರಕ್ಷಕ ದಳದ ಘಟಕಾಧಿಕಾರಿ ಭಾಸ್ಕರ್, ಸುನಿಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದೇರಳಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಾಜಿ ಅಧ್ಯಕ್ಷರು ಶ್ರೀ ರಾಜೇಶ್ ಶೆಟ್ಟಿ ಪಜೀರ್ ಗುತ್ತು ಎತ್ಕೊಂಡರು. ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಂಗಳೂರು ತಾಲೂಕಿನ ಪಾವೂರು ಗ್ರಾಮದ ಇನೋಳಿ ದೇವಂದ ಬೆಟ್ಟವಿನಲ್ಲಿರುವಂಥ ಈ ಕ್ಷೇತ್ರ ಬಹಳಷ್ಟು ಪುರಾಣವಾದಂಥ ಈ ಕ್ಷೇತ್ರ ಸರಿಸುಮಾರು 800-1000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ 500-600 ವರ್ಷಗಳ ಹಿಂದೆ ಪರಕೀಯರ ದಾಳಿಯಿಂದಾಗಿ ನಿರ್ನಾಮವಾಗಿತ್ತು, ಸಂಪೂರ್ಣ ನೆಲಸಮವಾಗಿತ್ತು. ಕಳೆದ 10-20 ವರ್ಷಗಳಿಂದ ಅದನ್ನು ಜೀರ್ಣೋದ್ಧಾರ ಮಾಡುವಂಥ ಚಿಂತನೆಯನ್ನು ಮಾಡಿಕೊಂಡು 2015ರಲ್ಲಿ ಈ ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ಜೀರ್ಣೋದ್ಧಾರವಾಗಿ ಸುಮಾರು 10 ಎಕರೆ ಜಾಗದ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಇದೆ. ಭಾಳ ವ್ಯವಸ್ಥಿತವಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ಪುರಾತನ ಶೈಲಿಯಲ್ಲಿ ಹಿರಿಯ ಪಾರಂಪರಿಕವಾದಂತಹ ಕೇರಳ ಮಾದರಿ ಅಂತ ಹೇಳ್ತೀವಿ. ನಮ್ಮ ಸಂಸ್ಕೃತಿ ಯಾವ ರೀತಿ ಇದೆ ಅದೇ ರೀತಿ ಅಂದರೆ ಗಜಪೃಷ್ಠಾಕಾರದ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ಈಶ್ವರನ ಪ್ರತಿಷ್ಠೆ ಆಗಿದೆ. ನೀಲೇಶ್ವರ ಪದ್ಮನಾಭ ತಂತ್ರಿಯವರ ದಿವ್ಯಾಸ್ತದಿಂದ ಈ ಕ್ಷೇತ್ರದ ಪುನರುತ್ಥಾನವಾಗಿದೆ. ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಸಮಯದಿಂದಲೂ ಊರಿನವರು ಬಾಕಿಯವರೆಲ್ಲ ಸೇರಿಕೊಂಡು ಈ ದೇವಸ್ಥಾನದ ನಿರ್ಮಾಣ ಆಗಿದೆ. ಅದರ ನಂತರ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಆದಂಥ ಸಂದರ್ಭದಲ್ಲಿ ಹಿರಿಯಾದಂಥ ಶ್ರೀಯುತ ಚಂದ್ರಹಾಸ್ ಪೂಂಜಾ ಇವರನ್ನು ಆಡಳಿತ ಕ್ಷೇತ್ರ ಸಮಿತಿ ಆಡಳಿತ ಮುಕ್ತೇಶ್ವರನ್ನು ಮಾಡಿಕೊಂಡು ಅವರ ಒಂದು ತಂಡ ಕಮಿಟಿ ಇದೆ. ಆ ಕಮಿಟಿಯ ನೇತೃತ್ವದಲ್ಲಿ ಬಹಳ ವೈಭವಯುತವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಬ್ರಹ್ಮಕಲಶೋತ್ಸವ ಆದ ನಂತರ ಕೂಡ ಸುಮಾರು ಒಂದು 2-3 ಕೋಟಿ ರೂಪಾಯಿಯ ಜೀರ್ಣೋದ್ಧಾರದ ಕೆಲಸ ಇಲ್ಲಿ ಆಗಿದೆ. ಈ ದೇವಸ್ಥಾನದಕ್ಕೆ ಕಲ್ಲು ಹಾಸುವಂಥ ವ್ಯವಸ್ಥೆ, ತಾಮ್ರ ಒದಿಸುವಂಥ ವ್ಯವಸ್ಥೆ, ಹಾಗೆಯೇ ಸುತ್ತುಪೌಳಿ ಗೋಪುರದ ವ್ಯವಸ್ಥೆ, ಪರಮ ಪೂಜ್ಯ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಸಹಾಯಹಸ್ತ ಕೂಡ ಈ ದೇವಸ್ಥಾನಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಅಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ವಾರ್ಷಿಕವಾಗಿ ಶಿವರಾತ್ರಿ ಕಾರ್ಯಕ್ರಮ ಹಾಗೆ ವಾರ್ಷಿಕ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಭಾಗದ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವ ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧದ ಕ್ರೀಡಾಕೂಟ ಈ ಭಾಗದಲ್ಲಿ ನಡೆದಿದೆ. ಭಾಳ ವಿಶಾಲವಾದಂಥ ಮೈದಾನ ಇರುವುದರಿಂದ ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಬಂದು ಶ್ರಮದಾನವನ್ನು ಮಾಡಿಕೊಂಡು ಇಲ್ಲಿ ವೃಕ್ಷ ನೆಡುವಂಥ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೀತಿದೆ. ನಮ್ಮ ದೇವಸ್ಥಾನದವರೇ ನಮ್ಮವರೇ ಆಗಿರುವಂಥ ನಮ್ಮ ಮಿತ್ರರು ವೃಕ್ಷ ಮಿತ್ರ ಎನ್ನುವಂಥ ಪ್ರಶಸ್ತಿಯನ್ನು ಪಡೆಕೊಂಡಂಥ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಕೊಂಡ ನಮ್ಮ ಮಿತ್ರರಾದಂಥ ಮಾಧವಲ್ಲರು ಪ್ರತಿ ಸಂದರ್ಭದಲ್ಲೂ ಕೂಡ ಈ ಭಾಗಕ್ಕೆ ಬಂದು ಇಲ್ಲಿ ಸುತ್ತಮುತ್ತಲಲ್ಲಿ ಉತ್ತಮ ಜಾತಿಯ ಮದ್ದು ಗಿಡ ಆ ಥರದ ಒಂದು ಮದ್ದು ಇದಕ್ಕೆಲ್ಲ ಪ್ರಯೋಜನ ಆಗುವಂಥ ರೀತಿಯ ಗಿಡಗಳನ್ನು ನೆಟ್ಟು ಈ ಭಾಗದಲ್ಲಿ ಇನ್ನೇನು ಕೆಲವು ವರ್ಷಗಳಲ್ಲಿ ಬಹಳ ವೈಭವವಾಗಿ ಇದರ ಪರಿಸರ ವಿಜೃಂಭಣೆಗೊಳ್ಳಲಿಕ್ಕಿದೆ. ಬಹಳ ಉತ್ತಮ ರೀತಿಯಲ್ಲಿ ಆಕ್ಸಿಜನ್ ನೀಡುವಂಥ ಆಮ್ಲಜನಕವನ್ನು ನೀಡುವಂಥ ಸಸಿಗಳನ್ನು ನೆಡುವುದರ ಮೂಲಕ ಈ ದೇವಸ್ಥಾನದ ವಠಾರವನ್ನು ಚಂದಗಾಣಿಸುವಂಥ ವ್ಯವಸ್ಥೆಯಲ್ಲಿ ಮಾಧವಲ್ಲವರು ಕೂಡ ನಮಗೆ ಸಹಾಯಹಸ್ತ ನೀಡಿರ್ತಾರೆ. ಇವತ್ತು ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೋಮ್ ಗಾರ್ಡ್ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚಿಂತಾರು ಒಬ್ಬ ನೇಚರ್ ಪ್ರೇಮಿಯವರು, ಬೈ ಕ್ವಾಲಿಫಿಕೇಷನ್ ಡಾಕ್ಟ್ರು, ವೃತ್ತಿಯಲ್ಲಿ ಕಮಾಂಡೆಂಟ್, ಒಬ್ಬ ಪರಿಸರ ಪ್ರೇಮಿ, ಒಬ್ಬ ಸಾಹಿತಿ. ನಾವೆಲ್ಲ ನೋಡಿರ್ಬೋದು ವಿಜಯವಾಣಿ, ಪ್ರಜಾವಾಣಿ, ಹೊಸದಿಗಂತ ಇಂಥ ನಿತ್ಯ ಇವರ ಲೇಖನಗಳು ಭಾಳಷ್ಟು ಬಂದಿವೆ. ಅದೇ ರೀತಿ ಸುಮಾರು 10ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಅಂಥವರ ಪುಣ್ಯಾತ್ಮ ಸಮಾಜ ಸೇವೆ ಮಾಡುವುದರ ಜೊತೆಗೆ ಧಾರ್ಮಿಕವಾಗಿಯೂ ಕಳಕಳಿ ನಿಂತುಕೊಂಡು ಒಬ್ಬ ದೈವ ಭಕ್ತನಾಗಿದ್ದುಕೊಂಡು ಈ ಭಾಗಕ್ಕೆ ಬಂದು ಕಳೆದೊಂದು 2-3 ವರ್ಷಗಳ ಮೊದಲು ಕೂಡ ಬಂದು ಇಲ್ಲಿ ಗಿಡ ನೆಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಅವರ ಸಿಬ್ಬಂದಿ ವರ್ಗದವರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಗಿಡ ನೆಡಲಿಕ್ಕೆ ಅಂತ ಅವರು ಇಚ್ಛಿಸಿದ್ದಾರೆ. ಆ ಪ್ರಕಾರ ಇವತ್ತು ಭಾನುವಾರ, ಸಾಮಾನ್ಯವಾಗಿ ಎಲ್ಲ ಅಧಿಕಾರಿ ವರ್ಗದವರು ಭಾನುವಾರ ಒಂದು ಮನೆಯಲ್ಲಿ ಇದ್ದುಕೊಂಡು ಆರಂಭ ಮಾಡುವಂಥ ವ್ಯವಸ್ಥೆ. ಆದರೆ ತನ್ನ ವೃತ್ತಿಯ ಜೊತೆಗೆ ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡಂಥ ಡಾಕ್ಟರ್ ಅವರು ಅವರ ಇಡೀ ತಂಡವನ್ನು ಕರ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ವಠಾರದಲ್ಲಿ
ಗಿಡ ನೆಡುವಂಥ ವ್ಯವಸ್ಥೆಗೆ ಮುನ್ನಡೆ ಇಟ್ಟಿದ್ದಾರೆ. ಅವರನ್ನು ಈ ದೇವಸ್ಥಾನದ ವತಿಯಿಂದ ನಾವು ಅವರಿಗೆ ಸ್ವಾಗತವನ್ನು ನೀಡುತ್ತೆ ಹಾಗೂ ಅಭಿನಂದನೆಗಳನ್ನು ನೀಡುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಈ ದೇವಸ್ಥಾನದ ಈ ಭಾಗದಲ್ಲಿ ಆಗಬೇಕಂತ ಏನಾದರೂ ಕೆಲಸ ಇದ್ದರೆ ಅದಕ್ಕೆ ನಮ್ಮ ಸಹಾಯ ಹಸ್ತವನ್ನು ಯಾಚಿಸುತ್ತಾ ನಾವು ನೇತ್ರಾವತಿ ತಟದಲ್ಲಿದ್ದೇವೆ. ನ್ಯಾಷನಲ್ ಹೈವೇಯಿಂದ ಇಲ್ಲಿಗೆ ಬರಬೇಕಾದ್ರೆ ಭಾಳ ತೊಂದರೆ ಇದೆ. ಅಂದರೆ ಅಲ್ಲಿಂದ ಬರುವುದಾದರೆ ಬಹಳ ಹತ್ತಿರದ ದಾರಿ. ಈಗ ದೋಣಿ ಮುಖಾಂತರ ದೋಣಿಯನ್ನು ಅವಲಂಬಿಸಿ ಬರಬೇಕಾಗ್ತದೆ. ನಾವು ತೂಗು ಸೇತುವೆ ಒಂದು ಆಗಬೇಕು ಅನ್ನೋಂಥ ಇಚ್ಛೆಯಲ್ಲಿದ್ದೇವೆ. ದಯವಿಟ್ಟು ತಾವುಗಳು ಸಂಬಂಧಪಟ್ಟ ಇಲಾಖೆಯವರಿಗೆ ಕೂಡ ಅದರ ಬಗ್ಗೆ ತಿಳಿ ಹೇಳಿ ನಮಗೆ ಅದಕ್ಕೆ ಆಗುವಂಥ ಸಹಾಯವನ್ನು ತಮ್ಮಿಂದ ನಾವು ಅಪೇಕ್ಷಿಸುತ್ತಿದ್ದೇವೆ. ಅದರಿಂದ ಇಡೀ ಊರಿನ ಭಕ್ತರಿಗೆ ಅದೊಂದು ಪ್ರಯೋಜನ ಆಗ್ತದೆ. ಯಾಕಂದರೆ ಇಲ್ಲಿಂದ ಮಂಗಳೂರಿಂದ ಸುಮಾರು 20-25 ಕಿಲೋಮೀಟರ್ ಸುತ್ತುವರಿದುಕೊಂಡು ಇಲ್ಲಿ ಬರಬೇಕಾಗ್ತದೆ. ನ್ಯಾಷನಲ್ ಹೈವೇಯಿಂದ ಬರೋದಾದರೆ ಬಹಳ ಹತ್ತಿರ ಆಗಿದೆ. ಆದ್ದರಿಂದ ತಾವುಗಳು ತಮ್ಮಿಂದಾದಂಥ ನಮ್ಗೆ ಗೊತ್ತಿದೆ ನಮ್ಮ ಮುಖೇನ ಅದಾಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನೀವು ಮಾಡುವಂಥ ವ್ಯವಸ್ಥೆಗೆ ನಮ್ಮ ಜೊತೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ